So hey guys, welcome back to a new vlog. Sorry. So ನಿಗಲ್ ತೂದಿ ಪರನ್ನ 2 days ಇಂಚ್ ರಡ್ಡು ಇಂಚ ವ್ಲಾಗ್ ಮತ್ತೊಂದ್ಲ ಐಟ್ ದಾದ ಪಂಡ ಸರಿಯಾದ ಕಂಟೆಂಟ್ ಇಂಚಿ ಅಂಚದ್ಯಾನ ರೆಸಿಪಿ ಮಲ್ಪನ ಪಾಡೋದಿಲ್ಲ ಅವಲ ಎಂದಾದ ಮಲ್ತೊಂದಿಲ್ಲ ಅಡಿಗೆ ಅವೇನಿ ಮಲ್ತು ಪಾಡೋದಿಲ್ಲ ಅವಳ ಫಾರ್ ದ ಫಸ್ಟ್ ಟೈಮ್ ಮಾಡ್ತೀನಿ ಅವ್ರ ಅಡ್ಡ ಐಟಮ್ಲ ಸೊ ಅಂಚದ ಪಾಡಿಯ ಸೊ ಇನಿ ಬೇತೆ ಸೊ ನಮ್ಮಂಜಿ ಸಾಂಗ್ ಪನ್ಕ ಬಂದೆ ಸೊ ಅಂಚದೆಲ್ಲ ಸ್ಟಾರ್ಟಪ್ ವೀಡಿಯೋ ಏನೈತೆ ಯೂಟ್ಯೂಬ್ಡು ಮ್ಯೂಸಿಕ್ ಪಾಡ್ಕ ಕಾಪಿರೇಟ್ಸ್ ಬರ್ಕೊಂಡು ಬರೋದು ಸೊ ಯಾನು ಒಂದು ಸೆಕೆಂಡ್ ಫಸ್ಟ್ ನಿಗಡ ಪಾತಿರ್ಗ ಸೊ ಮುಂಚೆ ಪ್ಲ್ಯಾನ್ ಮಾಡಿದೆ ನನ್ನ ಟೈಮ್ ತಿಕ್ಕಂಗೆ ಬ್ಲಾಗ್ ಮಲ್ಪುನು ಬಕ್ಕ ಪಾಡ್ಗ ಬಂದು ಮತ್ಲಬ್ ದಾದ ಪಂಡ ವ್ಯೂ ಪೋಡಲ ಮಲ್ಲೆಜಿ ಪೂಜಿನ ಮಲ್ಲೆಜಿ ಪಂದು ಎನ್ನೊಂದಿಲ್ಲ ಜಸ್ಟ್ ಅವರ ತೂಕ ಕನ್ಸಿಸ್ಟೆನ್ಸಿ ಪಂದು ಇಪ್ಪೊಡ್ಗೆ ಸೊ ಏನು ಅವನ್ ಟ್ರೈ ಮಾಡ್ತಿಲ್ಲ ಬಟ್ ಅವು ನಮಗೆ ಪ್ರಾಪರ್ ಬ್ಲಾಗ್ ಇಚ್ಚಿರಲ್ಲ ಬೇಜಾರೆ ಬಟ್ ಸ್ಟಿಲ್ ಕಂಟೆಂಟ್ ಇಜ್ಜಿರಲ್ಲ ಮಲ್ಲೆಜಿ ಯಾರು ದಾಯ್ತ ಏನಾರ್ದು ಮಲ್ಪರಪ್ಪ ನಾವೇನೇನು ಟ್ರೈ ಮಲ್ಪ ಸೊ ಏನಿತ್ತೆ ಒಂಜಿ ನನಗೆ ಒಂಜಿ ಸಾಂಗ್ ಪನ್ಕ ನಾಟ್ ಅ ಸಿಂಗರ್ ಬಟ್ ಐ ಲವ್ ಟು ಸಿಂಗ್ ಅಂಚದು ಯೂಟ್ಯೂಬ್ಡು ಮ್ಯೂಸಿಕ್ ಪಾಡ್ಗ ಸಾಂಗ್ ಪನ್ಕ ಲೆಸ್ಟ್ ಆದ ವೀಡಿಯೋ ಕಳ್ಳೀವಳು ಅಯ್ಯೋ ಕಳ್ಳೀವಳು ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು ಬರು ಮಳ್ಳೀವಳು ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹಿಡಿಸಿ ಅಯ್ಯೋ ಮೂಗಿಯೇನು ಇವಳು ಬಾಯಿ ಬಿಡಲು ನನ್ನ ಪ್ರೀತಿ ಮಾಡೋ ವಿಷಯ ನನಗೂ ಹೇಳೋ ಕೊರರುವ ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಮೂಲ ಸಿಗದಯ್ಯ ದಡವಿರದ ಕರುಣೆ ಕಡಲಿವಳು ಗುಡಿರದ ದೇವಿ ಇವಳಯ್ಯ ಮನಸ್ಸು ಮಗು ಥರ ಪ್ರೀತಿಯ ನೀ ಹರಸು ಹಸು ಥರ ತ್ಯಾಗದಲ್ಲಿ ಜಗಕ್ಕೂ ಗೋಜನರೇ ಜೀವದ ಜೀವತಾಯಿ ಪದಗಳಿಗೆ ಸಿಗದ ಗುಣದವಳು ಬರೆಯುವುದು ಹೇಗೆ ಇತಿಹಾಸ ಗಂಗೆ ತುಂಗೆಗಿಂತ ಪಾವನಳು ಬೀಸೋ ಗಾಳಿಗಿಂತ ತಂಪಿವಳು ಜಗಕ್ಕೂ ಜನರೇ ಜೀವದ ಜೀವತಾಯಿ ಸೊ ಒಂದೆಂದು ಸಾಂಗ್ ಆದಿತ್ತಡ ಸೊ ಯಾನು ನೆಕ್ಸ್ಟ್ ಕ್ಲಿಪ್ ಅಮ್ಮನ ಬರ್ಡೇದ ಪಾಡೋದಿಲ್ಲ ಸೊ ಒಂದು ಬಾಯಿ ಬಗ್ಗೆ ನನ್ನ ಬ್ಲಾಗ್ ಅಡಿಗೆ ಕ್ಲೋಸ್ ಹಾಕೋಣ ನೆಕ್ಸ್ಟ್ ಒಂದು ವೀಡಿಯೋ ತುಂಬಾಲೆ to you. Happy birthday to you. Happy birthday to you, dear Amma. Happy birthday to you. Yeah. May the good God bless you. Put sir. I'm only simple birthday. Next year tuka. Alam mo kayo na tuka. Pale. Ada kahit patan na, ada kahit patan talaga. Alagang post ko ka. Nani siya gaya, nalagay siya kalat ko ron ta. Iday ko siya. Bulk ka ba? ಸೊ ಗೈಸ್ ಮಾರ್ನಿಂಗ್ ನಾನು ಪಾತ್ರ ನಿಗ್ಲಿ ಸರಿ ಕಿರ್ಚ್ ಬಿಕಾಸ್ ಅಂಜಿ ತಗೋಬೋದು ಜೈದಿರು ಎನ್ನ ಅಂಜಿ ಸೊ ಒಂದಕ್ಕೆ ನಾನು ಡೇಟ್ಸ್ ಮಾಡಿದೆ ಡಿಪ್ ಮಾಡಿದ್ದೆ ಒಂದು ಸೆಕೆಂಡ್ ನಾನು ಹೇರ್ ಸರಿ ಮಾಡ್ಕೊ ಓಕೆ ಬೇರೆ ರಾತ್ರಿ ಗಡ್ಡೆ ಖರ್ಜೂರ ಡಿಪ್ ಮಾಡಿದ್ದೆ ಸೊ ಇತ್ತೆ ಪರೊಂದಿಲ್ಲ ಆಯ್ತು ಒಟ್ಟಿಗೆ ಒಂದೊಂದು ಜಸ್ಟ್ ಸ್ಪೂನ್ ಒಂಜಿ ರಡ್ಡು ತಿನ್ಕ ಬಂದೆ 2 ಸ್ಪೂನ್ ಇಂಚ ಟೇಸ್ಟ್ ಆಗ ಇಂಕ ಬ್ರೆಡ್ ದೊಟ್ಟಿಗೆ ಪಾರಟ ದೊಟ್ಟಿ ಇವರು ಇಷ್ಟ ಆಗುತ್ತೆ ಇಂಕ ಇಂಚೆ ಅಂತಂದ್ರೆ ಇಷ್ಟ ಸೊ ತಿನ್ಕ ಬರ್ಕ ಸೊ ಒಂದು ಸೆಕೆಂಡ್ ಕಟ್ ಮಾಡಿದೆ
ಟೇಸ್ಟ್ ಇರುತ್ತೆ ಚೀಪ್ ಎಲ್ಲ ಮಾರೆ. ಸೊ ಗೈಸ್ ನೀವು ವಿಡಿಯೋ ತುಯ್ಯಾರ ಇಂಥ ಬ್ಲಾಗ್ ನಿಗ್ಲಿ ಇಷ್ಟ ಆದಿತ್ತು ನಾನು ಇತ್ತಲೆಲ್ಲ ಬ್ಲಾಗ್ ಮಾತೊಂದಿಲ್ಲ ಬಿಕಾಸ್ ಎಂಕೊಂತ ಗೊತ್ತಾವಡು ಪಂಡ ಎಂತ ರೆಗ್ಯುಲರ್ ಅದು ಬ್ಲಾಗ್ ಪಡೋದಿಲ್ಲ ಜನ ತೂಪೇರು ದಾದ ಪಂದು ಗೊತ್ತಾವಡು. ಸೊ ಜನಕ್ಕೆ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ ಅವು ಹೆಂಗೆ ಗೊತ್ತಾವಡು ಅವು ಗೊತ್ತಾಯಿ ಬಕ್ಕ ನೆಕ್ಸ್ಟ್ ಕಂಟಿನ್ಯೂಷನ್ ಮಲ್ಪುಗ ಪಂದು. ಸೊ ಇತ್ತೇನೊಂಜಿ ಕಂಟೆನ್ಸ್ 10 days ಮಟನ ಬ್ಲಾಗ್ ಮಲ್ಪೊಡು ಪಂದುಲ್ಲ. ಸೊ ತೂಕ ದಾದಾ ಬಂದು. ಸೊ ನಿಗ್ಲಿ ಒಂದು ಬ್ಲಾಗ್ ನಿಜವಾಗ್ಲೂ ಇಷ್ಟ ಆಯ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪನೆ ಅಜೆ ನಮ್ಮ ನೆಕ್ಸ್ಟ್ ಬ್ಲಾಗ್ ತಿಕ್ಕ ಅದು ಬಿಟ್ಟು ಟೇಕ್ ಕೇರ್ ಬೈ ಬೈ ಸಿ ಯು.